ನಮಸ್ಕಾರ. ಜ್ಯೋತಿಷ್ಯ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಜಾತಕ ಸಂಬಂಧಿ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುವಂತಹ ಸಾಪ್ತಾಹಿಕ ಪ್ರಸ್ತುತಿ ಕಳೆದ 16 ವರ್ಷಗಳಿಂದ ಬಹುಶಃ ವಾಹಿನಿಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಪ್ರಸ್ತುತಪಡಿಸಿದಂಥ ಒಂದು ಹೆಗ್ಗಳಿಕೆ ಇದ್ದರೆ ಅದು ನಮ್ಮ ಟಿವಿಗೆ, ವಿಶೇಷವಾಗಿ ಗುರುಗಳಾದಂತಹ ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಉಮೇಶ್ ಆಚಾರ್ಯ ಅವರಿಗೆ. ಅವರನ್ನು ಮತ್ತೊಮ್ಮೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ, ಈ ಸಂಚಿಕೆಗೆ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುಗಳು ಕೊಡ್ತಾರೆ. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಯಲ್ಲಿ ಮೂಡಿ ಬರ್ತಾ ಇದೆ 63 62 39 40 10. ಈ ಸಂಖ್ಯೆಗೆ ಕರೆ ಮಾಡಿ ಜನನ ದಿನಾಂಕ ಸಮಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ, ಆರಂಭದಲ್ಲಿ ನಾವು ವಾರದ ಗೋಚಾರ ಫಲ ಅದನ್ನು ಕೇಳಲಿಕ್ಕಿದ್ದೇವೆ. ಮೊದಲ ಹಂತದಲ್ಲಿ 4 ರಾಶಿಗಳು, ಪ್ರಥಮ 4 ರಾಶಿಗಳ ವಾರದ ಗೋಚಾರ ಫಲ ಗುರುಗಳೇ. ವೀಕ್ಷಕರಿಗೆ ಎಲ್ಲರಿಗೂ ನಮ್ಮ ಟಿ ವಿ ಮತ್ತು ನನ್ನ ವೈಯಕ್ತಿಕ ಪರವಾಗಿ ನಮಸ್ಕಾರಗಳು. ಹಾಗೆ ನಾವು ಈ ಹಿಂದೆ ಒಂದು ವಾರದ ಗೋಚಾರ ಫಲಗಳನ್ನು ಹೇಳ್ತಾ ಬರ್ತಾ ಇದ್ದೇವೆ. ಹಾಗಾಗಿ ಇವತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿಯಿಂದ ಹಿಡಿದು, ಅಂದರೆ ಇವತ್ತು 7ನೇ ತಾರೀಕು, ನಾಡಿದ್ದು 14ನೇ ತಾರೀಕು ಬರುವ ಭಾನುವಾರ ದಿನ, ಅಲ್ಲಿಯವರೆಗೆ ವೃಶ್ಚಿಕ ರಾಶಿಯಿಂದ ಮೀನ ರಾಶಿಯವರೆಗೆ ಚಂದ್ರನು ಸಂಚರಿಸುತ್ತಾ ಇರ್ತಾನೆ. ಬರುವ ಭಾನುವಾರ ಪೂರ್ವಭಾದ್ರ ನಕ್ಷತ್ರ ಮೀನ ರಾಶಿಯಲ್ಲಿ ಇರ್ತಾನೆ ಚಂದ್ರ. ಹಾಗಾಗಿ ಈಗ ಅವನು ಸಂಚರಿಸುವ ಈ ಒಂದು 5 ರಾಶಿಗಳಲ್ಲಿ ಈ 12 ರಾಶಿಗಳಿಗೆ ಯಾವ ರೀತಿಯ ಫಲಗಳು ಗೋಚಾರದಲ್ಲಿ ಪ್ರಾಪ್ತವಾಗಲಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಪ್ರಾರಂಭವಾಗಿ ಮೇಷರಾಶಿ. ಈ ಮೇಷರಾಶಿಯವರಿಗೆ ಇವತ್ತು ಅಂದರೆ 7, 8, 9ನೇ ತಾರೀಕಿನವರೆಗೆ ಸ್ವಲ್ಪ ತಾವು ಸಮಾಧಾನಕರವಾಗಿ ಇರುವಂತಹ ಗುಣವನ್ನು ಹೊಂದಬೇಕು. ಆರೋಗ್ಯದ ವ್ಯತ್ಯಾಸಗಳು, ಹಾಗೆ ದೂರ ಸ್ಥಳ ಪ್ರಯಾಣ ಮಾಡುವ ಕೆಲವು ನಿರ್ಧಾರಗಳು, ಬಂಧುಗಳ ವಿಚಾರಗಳಲ್ಲಿ ಕೆಲವು ವಿನಾಕಾರಣ ಮನಸ್ಸಿಗೆ ಅಸಮಾಧಾನವಾಗುವ ಸಾಧ್ಯತೆಗಳು, ಕೆಲವು ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಕಷ್ಟ ಸಾಧ್ಯವಾಗುವ ಅನುಭವಗಳು ಉಂಟಾಗುತ್ತೆ. ಅದರಿಂದಾಗಿ 6, 7, 8 ಅಂದರೆ ಮಂಗಳವಾರ ಸಂಜೆ ಬುಧವಾರದವರೆಗೂ ತಾವು ಸಮಾಧಾನಕರವಾಗಿಯೇ ಇರುವುದು ಅತಿ ಕ್ಷೇಮ. ಯಾವುದೇ ಹೊಸ ವ್ಯವಹಾರಗಳನ್ನು ಕೈಗೆತ್ತಿಕೊಳ್ಳುವಂತಿಲ್ಲ. ಬುಧವಾರ, ಗುರುವಾರ, ಶುಕ್ರವಾರದವರೆಗೆ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಹಾಗೆ ಬಹುದಿನದಿಂದ ಅಪೇಕ್ಷೆ ಪಟ್ಟಂತಹ ಸಂಪತ್ತು ಪ್ರಾಪ್ತವಾಗುತ್ತೆ. ಅಥವಾ ಅಲಂಕಾರ ವಸ್ತುಗಳು ಅಥವಾ ಸಂತೋಷದ ವಾರ್ತೆಗಳನ್ನು ಕೇಳುವ ಸಾಧ್ಯತೆಗಳು ನಿಮಗೆ ಉಂಟಾಗುತ್ತೆ. ಅದಕ್ಕೆ ಈಗ ತಾವು ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡುವುದು, ಹಾಗೆ ಮಾತಿನಲ್ಲಿ ಸ್ವಲ್ಪ ಹಿಡಿತವಿರಲಿ. ಇದಕ್ಕೆ ದುರ್ಗಾದೇವಿಯ ಪ್ರಾರ್ಥನೆ, ಹಾಗೆ ನಿಮ್ಮ ವಂಶದ ದೇವರ ಆರಾಧನೆ ಮಾಡುವುದು ಒಳ್ಳೆಯದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈಗ ಸಂತೃಪ್ತವಾದಂತಹ ಸಮಯ. ಇವತ್ತು, ನಾಳೆ, ನಾಡಿದ್ದು 7, 8, 9ನೇ ತಾರೀಕಿಗೆ ಒಳ್ಳೆಯ ಅನುಭವಗಳು ಉಂಟಾಗುತ್ತೆ. ಆದರೆ ನಾಳೆ ಸಂಧ್ಯಾಕಾಲದಿಂದ ಬುಧವಾರ ಸಂಜೆಯವರೆಗೆ ಸ್ವಲ್ಪ ಜಾಗ್ರತೆಯಾಗಿರಬೇಕು. ವಿನಾಕಾರಣ ಸಿಡುಕಿನಿಂದ ಕೆಲವು ಆಪಾದನೆಗೆ ಒಳಪಡುವಂತಹ ಸಾಧ್ಯತೆ, ಧನ ನಷ್ಟ ಯೋಗ, ಅಥವಾ ನಿಮ್ಮ ಸೇವಕರ ವಿಚಾರದಲ್ಲಿ ತಮಗೆ ಸ್ವಲ್ಪ ಅಸಮಾಧಾನಗಳು, ಆರ್ಥಿಕ ಸ್ಥಿತಿಯ ಮುಗ್ಗಟ್ಟುಗಳು, ಅಥವಾ ಬರುವಂತಹ ಸಂಪತ್ತು ಬಾರದೇ ಇರುವಂತಹ ಸಾಧ್ಯತೆಗಳುಂಟಾಗುವುದು. ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಂದ ಕಿರಿಕಿರಿಗಳ ಮಾತುಗಳು ಕೇಳಿಬರುವಂಥದ್ದು, ಆಲಸ್ಯದಿಂದ ಧನಹಾನಿ ಮತ್ತು ಅಗೌರವಗಳು ಪ್ರಾಪ್ತವಾಗುವ ಸಾಧ್ಯತೆ, ನಿಮ್ಮದೇ ಸರಿಹೊಂದಿಕೊಳ್ಳುವ ನಿರ್ಧಾರದಿಂದಾಗಿ ಕೆಲವು ಸ್ನೇಹಿತರಿಂದ ದೂರವಾಗುವ ಯೋಗಗಳೂ ಉಂಟಾಗುವ ಲಕ್ಷಣಗಳಿದೆ. ಹಾಗಾಗಿ ಅಶುಭ ವಾರ್ತೆಗಳು ಬುಧವಾರ ಸಂಧ್ಯಾಕಾಲದವರೆಗೆ ಇರುತ್ತೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ನಿಮ್ಮ ಇಷ್ಟಾರ್ಥಗಳು, ವಾರಾಂತ್ಯದಲ್ಲಿ ಇಷ್ಟಾರ್ಥಗಳು ನೆರವೇರುತ್ತೆ. ಸಮಾಧಾನದಲ್ಲಿ 3-4 ದಿನವನ್ನು ಕಳೆದರೆ ಮುಂದೆ ಒಳ್ಳೆಯದಾಗುತ್ತೆ. ಹಾಗೆ ತಾವು ಮಾಡಬೇಕಾದಂತಹ ಆರಾಧನೆ, ಮನೆಯಲ್ಲಿ ಸಾಧ್ಯವಿದ್ದರೆ ಲಲಿತ ಸಹಸ್ರನಾಮ ಪಾರಾಯಣ. ಒಂದೇ ನೀವು ಹೇಳ್ಬೋದು, ಗೊತ್ತಿದ್ದರೆ ಗುರುಪದೇಶವಿದ್ದರೆ, ಅಥವಾ ತಿಳಿದುಕೊಂಡು ಹೇಳುವುದು ಒಳ್ಳೆಯದು. ಇಲ್ಲದೆ ಹೋದರೆ ಈಗ ನಮಗೆ ಈಗಿನ ಏನೆಲ್ಲ
ಸಮಯದಲ್ಲಿ ಯೂಟ್ಯೂಬು ಇತ್ಯಾದಿಗಳಲ್ಲಿ ಬೇಕಾದಂತಹ ಇದರಲ್ಲಿ ಅದು ಸಿಗುತ್ತೆ. ಅದನ್ನು ಹಾಕಿಯೂ ಸುಮ್ಮನೆ ಏಕಾಗ್ರತೆಯಿಂದ ಅದನ್ನು ಕೇಳುವುದು ಸಹ ಒಳ್ಳೆಯದು. ಇನ್ನು ಮಹಾಗಣಪತಿಯ ಸೇವೆಯನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೇನೆ. ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಇವತ್ತು ನಾಳೆ ನಾಡಿದ್ದು 7, 8, 9 ಈ ದಿನಗಳು ಒಳ್ಳೆಯ ಅವಕಾಶವಿರುವ ಸಮಯ. ಈ ಸ್ವಲ್ಪ ನಿಂತು ಹೋದ ಕೆಲಸಗಳು ಅಥವಾ ಬ್ಯಾಂಕು, ಸೊಸೈಟಿ ಅಥವಾ ಕೋರ್ಟು ವ್ಯಾಜ್ಯಗಳು ಇತ್ಯಾದಿಗಳು ನಿಮಗೆ ಕಿರಿಕಿರಿ ಕೊಟ್ಟಂತಹ ಸನ್ನಿವೇಶಗಳಿಂದ ತಾವು ಸಂತೃಪ್ತಗೊಳ್ಳುವಂತಹ ಅವಕಾಶಗಳುಂಟಾಗುತ್ತೆ. ಹಾಗೆ ದೂರದ ಸ್ಥಳದಿಂದ ಶುಭವಾರ್ತೆಯನ್ನು ಕೇಳುವ ಸಾಧ್ಯತೆಗಳಿದೆ. ಮಕ್ಕಳ ವಿಷಯದಲ್ಲಿ ಕೆಲವು ಸಂತೋಷಪ್ರದವಾದ ನಿರ್ಧಾರವನ್ನು ಕೈಗೆತ್ತಿಕೊಳ್ಳುವ ಯೋಗಗಳಿರುತ್ತೆ, ಸಹಕಾರವೂ ಇರುತ್ತೆ. ಮಿಥುನ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಕೆಲವು ಅಸಮಾಧಾನಗಳು ಉಂಟಾಗುತ್ತೆ. ಶುಕ್ರವಾರ, ಶನಿವಾರ ಯಾವುದೇ ಒಂದು ನಿರ್ಧಾರ ಮಾಡುವಾಗ ತಿಳಿದು ಹೆಜ್ಜೆ ಇಡುವುದು ಒಳ್ಳೆಯದು. ಹಾಗೆಯೇ ವಾಣಿಜ್ಯ ವ್ಯವಹಾರದವರಿಗೆ ಈ 2-3 ದಿನದ ಅವಧಿಯಲ್ಲಿ ಒಳ್ಳೆಯ ಆದಾಯಗಳನ್ನು ಹಾಗೆ ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಸಾಧ್ಯತೆಗಳು ತಮಗಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳು ಅಧಿಕವಾಗಿ ಕಾಣಿಸುತ್ತೆ. ಇನ್ನು ಕರ್ಕಾಟಕ ರಾಶಿ, ಈ ರಾಶಿಯವರಾದ ತಮಗೆ ಮಕ್ಕಳ ವಿಷಯದಲ್ಲಿ ಯಾವುದೋ ಚಿಂತೆಗಳನ್ನು ಕಾಣುವ ಸಾಧ್ಯತೆ ಇದೆ. ಅದಲ್ಲದೆ ಮನೆಯಲ್ಲಿ ಕಾರಣವಿಲ್ಲದೆ ಕಿರಿಕಿರಿಗಳು ಎದುರಾಗುವ ಲಕ್ಷಣಗಳು ಜಾಸ್ತಿಯಾಗಿರುತ್ತೆ. ಸಮಾಧಾನವೇ ಇದಕ್ಕೆ ಪರಿಹಾರ. ಇನ್ನು ದೂರ ಸ್ಥಳ ಪ್ರಯಾಣ ಮಾಡುವಂತಹ ಅವಕಾಶಗಳು ತಮಗೆ ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರಿರುವಂತಹ ಲಕ್ಷಣಗಳಿರುತ್ತೆ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವಾಗ ಸರಿಯಾಗಿ ತಿಳಿದು ನಿರ್ಧರಿಸಿಕೊಳ್ಳುವುದು ಒಳ್ಳೆಯದು. ಅನಿರೀಕ್ಷಿತ ತಪ್ಪಿ ಹೋಗುವ ಸಾಧ್ಯತೆಯೂ ಇದೆ. ಅದರಿಂದ ಕರ್ಕಾಟಕ ರಾಶಿಯವರಿಗೆ ವಾರಾಂತ್ಯದಲ್ಲಿ ಗುರುವಾರ, ಶುಕ್ರವಾರ, ಶನಿವಾರ ಒಳ್ಳೆಯ ಅನುಭವ ಮತ್ತು ಯೋಗಗಳು, ಸಂತೃಪ್ತತೆಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ. ಹಾಗಾಗಿ ತಾವು ಈ ನಿರ್ಧಾರದಲ್ಲಿ ಕುಲದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಅನುಭವಿಸ್ತೇವೆ. ಇನ್ನು ಉಳಿದ 4 ರಾಶಿಯನ್ನು ಮುಂದಿನ ಹಂತದಲ್ಲಿ ಕೇಳೋಣ. ಅದರ ಮಧ್ಯೆ ಕರೆಗಳು ಕಾಯ್ತಾ ಇದೆ. ಪ್ರಥಮ ಕರೆಯನ್ನು ನಮ್ಮ ಮಾತಿನ ಮನೆಯಿಂದ ಸ್ವೀಕರಿಸೋಣ. ನಮಸ್ಕಾರ. ಹಲೋ, ನಮಸ್ಕಾರ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳಿ? ಮಗನ ಬಗ್ಗೆ 1/10/93 ಅಕ್ಟೋಬರ್ 1, 1993 9 ಗಂಟೆ 53 ನಿಮಿಷ ಬೆಳಿಗ್ಗೆ 9 ಗಂಟೆ 53 ನಿಮಿಷ. ಅಂದರೆ ಆರೋಗ್ಯ ಮತ್ತು ಉದ್ಯೋಗದ ಬಗ್ಗೆ. ಸರಿ. ಸರಿ, ನಮಸ್ಕಾರ. ತಮ್ಮ ಹೆಸರು ಅಂತ ಹೇಳಿದ್ರಿ? ಚಿದಾನಂದ. ಮಗನ ಹೆಸರಾ? ಹೌದು. ಓಕೆ. ಚಿದಾನಂದ ಅವರು ರೇವತಿ ನಕ್ಷತ್ರ, ಮೀನರಾಶಿಯಲ್ಲಿ ಜನನಾಗಿದ್ದಾರೆ. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ಶುಕ್ರ ದಶೆಯಲ್ಲಿ ಶನಿ ಭುಕ್ತಿ ನಡೀತಾ ಇದೆ. ಶನಿ ಭುಕ್ತಿ 27/4/2024 ಹಾಗಾಗಿ ಇವರಿಗೆ ಈಗ ಆರೋಗ್ಯ ದೃಷ್ಟಿ ಅಂತ ಹೇಳಿದಿರಿ, ಚಿಕ್ಕ ಪುಟ್ಟ ಸಮಸ್ಯೆಗಳು ಇರಬಹುದು. ಸ್ವಲ್ಪ ಇವರು ದೋಷಪೂರಿತವಾದ ಸಮಯ ಅಂತ ಇದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಶುಕ್ರನು ಇವರ ಚತುರ್ಥದಲ್ಲಿರುವುದರಿಂದ ವ್ಯವಹಾರದಲ್ಲಿ ಅಷ್ಟು ಸಮಾಧಾನಕರವಾದ ಫಲಗಳಿರುವುದಿಲ್ಲ. ಉದ್ಯೋಗ ಸ್ಥಳವನ್ನು ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸ್ತಾ ಇದೆ. ಆದರೆ ಉದ್ಯೋಗ ಬದಲಾಯಿಸುವುದು ಈಗ ಬೇಡ. ಯಾಕೆ ಅಂತ ಹೇಳಿದರೆ 2 ರೀತಿಯಲ್ಲಿ ಗೋಚಾರದಲ್ಲಿ ಸ್ವಲ್ಪ ಅತೃಪ್ತವಾದ ಸಮಯ ಇದೆ. ಒಂದು, ಇದೇ ತಿಂಗಳ 21 ತಾರೀಕಿಗೆ ಗುರು ಕುಂಭ ಪ್ರವೇಶ ಮಾಡುವುದರಿಂದ ಮೀನರಾಶಿಯವರಿಗೆ ಗುರುಬಲ ಕಡಿಮೆಗೊಳ್ಳುವುದರಿಂದ ಪ್ರಯತ್ನಕ್ಕೆ ಸೂಕ್ತ ಪ್ರತಿಫಲಗಳು ಸಿಗದೆ, ಸ್ವಲ್ಪ ಇಷ್ಟಾರ್ಥಗಳು ನೆರವೇರದೆ ಅಥವಾ ಒಂದೊಂದು ಕೆಲಸವನ್ನು 10 ಸಲ ಪ್ರಯತ್ನ ಪಡುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ಅದರಿಂದ ಈಗ ಯಾವುದೇ ಹೊಸ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವ ಒಳಿತಲ್ಲ ಅಂತ ಹೇಳ್ತೇನೆ. ಗಣಪತಿಯ ದೇವರ ಪ್ರಾರ್ಥನೆಯನ್ನು ಹಾಗೆ ಶಿವದೇವರ ಆರಾಧನೆಯನ್ನು ಇವರು ನಿರಂತರ ಮಾಡಿಕೊಂಡು ಬರುವುದರಿಂದ ಒಳ್ಳೆಯ ಫಲಗಳನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೇನೆ. ನಮಸ್ಕಾರ. ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು. ತಮ್ಮ ಪ್ರಶ್ನೆಗಳಿಗೆ ಗುರುಗಳಿಂದ ಉತ್ತರವನ್ನು ಕಂಡುಕೊಳ್ಬೋದು. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆ 63 62 39 40 10. ಬಹುಶಃ ಮುಂದಿನ ಕರೆ ಸಿದ್ಧವಾಗಿದೆ ಅಂತ ಅಂದುಕೊಳ್ತಾ ನಮಸ್ಕಾರ. ಹಲೋ ಗುರುಜಿ ಹೇಳಿಯಮ್ಮ, ಯಾರ ಬಗ್ಗೆ ಕೇಳಿಕ್ಕಿದೆ?
ನನ್ನ ಹಸ್ಬೆಂಡ್ ಕೇಳ್ಬೇಕಿತ್ತು. ಅವರ ಜನನದ ದಿನಾಂಕ ಮತ್ತು ಸಮಯವನ್ನು ಹೇಳಿ. ಟಿವಿ ವಾಲ್ಯೂಮ್ ಕಡಿಮೆ ಮಾಡ್ಬೇಕಮ್ಮ. ಹಾ ಸರಿ ಸರಿ. ಇದು ಫೆಬ್ರವರಿ 6 6/2 1970. 1970. ಹಾ, ಮಕರ ರಾಶಿ. ಅಲ್ಲ, ಸಮಯ ಬೇಕು. ರಾಶಿ ನಕ್ಷತ್ರ ಬೇಡ. ಸಮಯ 6:50 ಬೆಳಿಗ್ಗೆನ ಸಂಜೆನದು? ಸಂಜೆ 6:50 ಸಂಜೆ. ಹೆಸರು ಹೇಳ್ಬೋದಮ್ಮ ಅವ್ರದ್ದು? ಶ್ರೀಕಾಂತ್. ಶ್ರೀಕಾಂತ್ ಅವರ ಬಗ್ಗೆ ಏನ್ ಕೇಳಿಕ್ಕಿದೆ? ಅವರಿಗೆ ಸ್ವಲ್ಪ ಕಣ್ಣಿದ್ದು ಪ್ರಾಬ್ಲಮ್. ಕಣ್ಣಿನ ಸಮಸ್ಯೆ. ಓಕೆ. ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ಜನನಾಗಿದ್ದಾರೆ. ಕಣ್ಣಿನ ಪ್ರಾಬ್ಲಮ್ ಅಂತ ತಾವು ಹೇಳ್ತೀರಾ. ಇವರಿಗೆ 2 ಕಣ್ಣು ಅಂತ ಹೇಳುವುದಿಲ್ಲ ನಾನು. ಒಂದು ಕಣ್ಣಿನಲ್ಲಿ 2 ಕಣ್ಣಲ್ಲಿ 2 ರೀತಿಯ ಡಿಫ್ರೆಂಟ್ ಆದ ಸಮಸ್ಯೆಗಳು ಕಾಣುವ ಸಾಧ್ಯತೆ ಇದೆ. ಚಕ್ಷು ರಾಶಿಯಲ್ಲಿ ಕೇತು. ಈಗ ನಡೀತಾ ಇರುವಂತಹ ದಶಾಕಾಲ ಶನಿ ದಶ ಕುಜಭುಕ್ತಿ ನಡೀತಾ ಇದೆ. ಕುಜನು ಇವರ ಜಾತಕದಲ್ಲಿ ಸ್ವಲ್ಪ ಅತೃಪ್ತ ಭಾವದಲ್ಲಿದ್ದಾನೆ. ಶನಿಯು ಹಾಗೆ ಕರ್ಕಾಟಕ ಲಗ್ನದಲ್ಲಿ ಯಾರು ಜನನಾಗ್ತಾರೆ, ಶನಿಯು ಅವರಿಗೆ ಯೋಗಕಾರಕನಾಗುವುದಿಲ್ಲ. ಶನಿ ನೀಚಾವಸ್ಥೆಯಲ್ಲಿ ಮೇಷರಾಶಿಯಲ್ಲಿದ್ದಾನೆ. ಹಾಗಾಗಿ ಗುರುದೃಷ್ಟಿ ಇದೆ, ಚಿಂತೆ ಮಾಡುವುದು ಬೇಡ. ಸಮಸ್ಯೆಗಳು ಬಂದರೂ ಪರಿಹಾರ ಆಗುವಂತಹ ಲಕ್ಷಣಗಳು ಈ ಗುರುದೃಷ್ಟಿಯಿಂದ ಪ್ರಾಪ್ತಿಯಾಗುತ್ತೆ. ಹಾಗೆ ಇವರಿಗೆ ನೇತ್ರದೋಷ, ವ್ಯಾವಹಾರಿಕ ವ್ಯತ್ಯಾಸಗಳು ಕಾಣುವುದರಿಂದಾಗಿ ಇವರು ಈಗ ಮಾಡಬೇಕಾದದ್ದು ನಿರಂತರವಾಗಿ ಈಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ. ಇನ್ನು ಇವರಿಗೆ ಆರೋಗ್ಯ ದೃಷ್ಟಿಯಲ್ಲಿ ಕುಜಭುಕ್ತಿ ಬಂದಾಗ ಶಸ್ತ್ರಕ್ರಿಯೆ ಅಂತ ಹೇಳುವ ಕ್ರಮಗಳು ಉಂಟಾಗುತ್ತೆ. ಹಾಗಾಗಿ ವೈದ್ಯರ ಸಲಹೆ ಇದಕ್ಕೆ ಪ್ರಧಾನವಾದ ಪರಿಹಾರ. ನಾವು ಯಾವುದೋ ಒಂದು ಪೂಜೆ ಪುನಸ್ಕಾರದಿಂದ ದೈಹಿಕವಾದಂತಹ ದೋಷಗಳ ಉಲ್ಬಣಾವಸ್ಥೆಯು ನಿಧಾನಗೊಳ್ಳಬಹುದು. ವೈದ್ಯರ ಏನು ಸಲಹೆ ಇದೆ ಅದು ನಮಗೆ ಸಹಕಾರಿಯಾಗಬಹುದು. ಆದರೆ ಪೂಜೆ ಪುನಸ್ಕಾರವೇ ರೋಗೋಪಶಮನಕ್ಕೆ ದಾರಿಯಲ್ಲ. ಅದರಿಂದಾಗಿ ತಾವು ವೈದ್ಯರ ಸಲಹೆ, ಶಸ್ತ್ರಕ್ರಿಯೆ ಅಗತ್ಯ ಬೀಳುತ್ತೆ. ಇದನ್ನು ತಾವು ಮಾಡಿ. ಮಕರ ರಾಶಿ ನಿಮಗೆ ಗೊತ್ತೇ ಇದೆ, 7.5 ಶನಿ, 7.5 ಶನಿ ನಡೀತಾ ಇದೆ. ಮೇಷರಾಶಿಯಲ್ಲಿ ಶನಿ ಬಂದಾಗ ನಿಮಗೆ ಗೊತ್ತಿದೆ ಅಂಗಭಂಗ ಯೋಗಗಳು ಅಂತ. ಹಾಗಾಗಿ ಸ್ವಲ್ಪ ಇಲ್ಲಿ ಶಸ್ತ್ರಕ್ರಿಯೆಯಿಂದ ಉಪಶಮನಗೊಳ್ಳುವ ಅವಕಾಶಗಳಿರುತ್ತೆ. ಇದಕ್ಕೆ ದುರ್ಗಾ ಪರಮೇಶ್ವರಿ ದೇವರಿಗೆ ಏನಾದರೂ ಒಂದು ದೇವರಿಗೆ ನಿಮ್ಮ ಇಷ್ಟಾನುಸಾರವಾದ ಒಂದು ಪ್ರಾರ್ಥನೆ, ಹರಕೆಯನ್ನು ಸಲ್ಲಿಸುವುದು ಒಳ್ಳೆಯದು ಅಂತ ಹೇಳ್ತೇನೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಸರಿ ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಮ್ಮಲ್ಲಿ ಕೂಡ ಪ್ರಶ್ನೆಗಳು ಖಂಡಿತವಾಗಿ ಇರಬಹುದು. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಗುರುಗಳಿಂದ ಪಡ್ಕೊಳ್ಬೇಕಾದ್ರೆ ಕರೆ ಮಾಡಿ ತಮ್ಮ ಜನನದ ಸಮಯ ಮತ್ತು ದಿನಾಂಕವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿ ನಿಮ್ಮ ಪ್ರಶ್ನೆಗಳಿಗೆ ಸೂಕ್ತವಾದಂಥ ಉತ್ತರವನ್ನು ಕಂಡುಕೊಳ್ಬೋದು ಅಂತ ಹೇಳುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಾರದ ಗೋಚಾರ ಫಲವನ್ನು ಕೇಳ್ತಾ ಇದ್ದೇವೆ. ಆರಂಭದ 4 ರಾಶಿಗಳ ಈ ವಾರದ ರಾಶಿ ಭವಿಷ್ಯ ಅಥವಾ ಗೋಚಾರ ಫಲವನ್ನು ಕೇಳಿದ್ದೇವೆ. ಮುಂದೆ ಬಹುಶಃ ಸಿಂಹರಾಶಿ. ಹಾಂ, ಸಿಂಹರಾಶಿ. ಗೋಚಾರದಲ್ಲಿ ಸಿಂಹರಾಶಿಯವರಿಗೆ ಈ ಭಾನುವಾರದಿಂದ 7 ನವೆಂಬರ್ 2021 ಬರುವ ಭಾನುವಾರ 14/11/2021 ಸಿಂಹರಾಶಿಯವರಿಗೆ ಯಾವ ವಾರದ ದಿನದಲ್ಲಿ ಏನು ಫಲಗಳು ಉಂಟಾಗುತ್ತೆ ಅಂತ. ಸಿಂಹರಾಶಿಯವರಿಗೆ ಪ್ರಯಾಣ ಮಾಡುವ ಯೋಗಗಳು ಈ ದಿನ ಸೋಮವಾರ 8-9ನೇ ತಾರೀಕಿಗೆ ಉಂಟಾಗುತ್ತೆ. ಇನ್ನು ಮಕ್ಕಳ ವಿಷಯದಲ್ಲಿ ಕೆಲವು ತೀರ್ಮಾನಗಳು ತೆಗೆದುಕೊಳ್ಳುವ ಸಾಧ್ಯತೆ ಇರಬಹುದು, ವಿವಾಹದ ಬಗ್ಗೆಯೋ. ಇನ್ನು ಆರೋಗ್ಯ ದೃಷ್ಟಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡುಬರುವ ಲಕ್ಷಣಗಳು ಉಂಟಾಗುತ್ತೆ. ಅದಲ್ಲದೆ ನಿಮ್ಮ ಅಧಿಕಾರದಲ್ಲಿ ನೀವು ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಅವಕಾಶಗಳು ಎದುರಾದರೂ ಸಮಾಧಾನ ಮತ್ತು ಆಲೋಚನೆಯಿಂದ ಹೆಜ್ಜೆ ಇಡುವುದು ಒಳ್ಳೆಯದು. ಉದ್ದಟತನದಿಂದ ಸ್ವಲ್ಪ ದೂರವಿರುವುದು ಒಳ್ಳೆಯದು. ಇನ್ನು ಸಮಾಧಾನವೇ ಇದಕ್ಕೆ ಪ್ರಧಾನವಾದ ಪರಿಹಾರ. ಆರ್ಥಿಕ ಸ್ಥಿತಿಯಲ್ಲಿ ಏರುಪೇರುಗಳಿರುತ್ತೆ. ಈ ತಮ್ಮ ಗೃಹ ನಿರ್ಮಾಣ, ವಾಸಾಲಯ ನಿರ್ಮಾಣದ ಕೆಲವು ವಿಷಯಗಳಲ್ಲಿ ನಿಧಾನಗತಿ ಕಾಣುವುದರಿಂದಾಗಿ ಸ್ವಲ್ಪ ಖಿನ್ನತೆಗೆ ಒಳಪಡುವ ಸಾಧ್ಯತೆಗಳು ಉಂಟಾಗುತ್ತೆ. ಇದೆಲ್ಲವೂ ಸುಸೂತ್ರವಾಗಿ ಗುರುವಾರ, ಶುಕ್ರವಾರ, ಶನಿವಾರದ ಈ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಹೇಳ್ತೇನೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಮತ್ತು ನಾಳೆ 8 ಮತ್ತು 9
ಈ 3 ತಾರೀಕುಗಳು ಸಂತೃಪ್ತವಾದಂತಹ ಸಾಧ್ಯತೆಗಳು. ಸ್ನೇಹಿತರೊಂದಿಗೆ ಮಾಡಿದ ವ್ಯವಹಾರವು ಸಮಾಪ್ತಿಯಾಗುವ ಕಾಲ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪ್ರಾಪ್ತಿಯಾಗುವಂತಹ ಅವಕಾಶ, ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಂಡು ಯಥಾರ್ಥಗೊಳ್ಳುವ ಕಾಲ, ಹಾಗೆ ಬಹುಕಾಲದಿಂದ ನಿರೀಕ್ಷೆ ಮಾಡಿದ ಸಂಪತ್ತು ಪ್ರಾಪ್ತಿಯಾಗುವ ಸಾಧ್ಯತೆ, ವ್ಯವಹಾರದಲ್ಲಿ ಹೊಸ ವ್ಯವಹಾರವನ್ನು ಸೇರಿಸಿಕೊಳ್ಳುವ ಅವಕಾಶಗಳು ಈ ಬುಧವಾರದವರೆಗೂ ಉಂಟಾಗುತ್ತೆ. ಇನ್ನು ಗುರುವಾರ ಶುಕ್ರವಾರ ನಿಧಾನಗತಿಯಾಗಿ, ಶುಕ್ರವಾರ ಸಂಧ್ಯಾಕಾಲದ ನಂತರ ಶನಿವಾರ ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುವ ಎಲ್ಲ ಲಕ್ಷಣಗಳು ಕನ್ಯಾ ರಾಶಿಯವರಿಗಿದೆ. ನಿಮ್ಮ ನಿರಂತರ ಸಾಧನೆ ಮತ್ತು ಪ್ರಯತ್ನ ಈ ಫಲದಿಂದಾಗಿ ಒಳ್ಳೆಯ ಅನುಭವಗಳನ್ನು ಪಡಿತೀರ. ಇನ್ನು ತಾವು ಮಾಡಬೇಕಾದಂತಹ ಆರಾಧನೆ ನಾಗದೇವರ ಪ್ರಾರ್ಥನೆ, ಮಹಾಗಣಪತಿಯ ಆರಾಧನೆ, ಲಕ್ಷ್ಮೀ ನರಸಿಂಹದೇವರ ಆರಾಧನೆ, ಇದು ಒಳ್ಳೆಯ ಫಲವನ್ನು ಕೊಡುತ್ತೆ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಸ್ವಲ್ಪ ನೀವು ಗಡಿಬಿಡಿಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಂದ ನಷ್ಟವಾಗುವ ಸಾಧ್ಯತೆ 8-9 ತಾರೀಕಿನಲ್ಲಿದೆ. ಹಾಗೆಯೇ ನಿಮ್ಮ ಕೆಲವು ಇಷ್ಟಾರ್ಥಗಳು ಈಗ ಚೆನ್ನಾಗಿ ಈಡೇರುವ ಸಾಧ್ಯತೆಗಳು ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಹಾಗೆ ಮೋಸ ಹೋಗುವ ಅಜಾಗ್ರತೆಯಿಂದ ನಷ್ಟವಾಗುವುದು ಅಥವಾ ಕಳೆದುಕೊಳ್ಳುವುದು ಸಾಧ್ಯತೆಗಳು ಉಂಟಾಗುತ್ತೆ. ಇದರಲ್ಲಿಯೂ ಜಾಗ್ರತೆ ಮಾಡಿ. ಹಾಗೆಯೇ ತಾವು ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುವ ಲಕ್ಷಣಗಳಿದೆ. ದೈವಿಕ ಅನುಗ್ರಹವಿರುವ ತಮಗೆ ಅವಿವಾಹಿತ ವಿಚಾರದಲ್ಲಿ ವಿವಾಹದ ತೀರ್ಮಾನಗಳು ತೆಗೆದುಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಬಹುತೇಕವಾಗಿ ಈ ವಾರ ಸಂತೃಪ್ತವಾದ ಫಲವನ್ನೇ ಅನುಭವಿಸುವ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ಸ್ವಲ್ಪ ಜಾಗ್ರತೆಯನ್ನು ಇಟ್ಟುಕೊಳ್ಳಿ. ಆಹಾರ ಪದ್ಧತಿಯಲ್ಲಿ ಹಿತಮಿತವಾದ ಆಹಾರ ಸೇವನೆ ಮಾಡುವ ನಿಯಮವನ್ನು ಅನುಕರಣೆ ಮಾಡಿ. ನೀವು ಮಾಡಬೇಕಾದಂತಹ ಪರಿಹಾರ ಆದಿತ್ಯ ಹೃದಯ ಪಾರಾಯಣ ಅಥವಾ ಸೂರ್ಯದೇವರ ಆರಾಧನೆ, ಶಿವದೇವರ ಪ್ರಾರ್ಥನೆ ನಿಮ್ಮ ಪಾಲಿಗೆ ಇಷ್ಟಾರ್ಥವನ್ನು ಅನುಗ್ರಹಿಸುತ್ತೆ. ಹಾಗೆ ಮುಂದಿನ ದಿನದಲ್ಲಿ ನಿಮ್ಮ ಅಧಿಕ ಶ್ರಮಗಳು ಯಶಸ್ಸನ್ನು ಕಾಣುವ ಯೋಗಗಳು ಸಂಭವಿಸುತ್ತೆ. ಇನ್ನು 4 ರಾಶಿಯ ಫಲಗಳನ್ನು ಮುಂದಿನ ಭಾವದಲ್ಲಿ ನೋಡಿ. ಖಂಡಿತ. ಬಹುಶಃ ಒಂದು ಪುಟ್ಟ ವಾಣಿಜ್ಯ ವಿರಾಮವನ್ನು ಪಡ್ಕೊಳ್ಳುವಂಥ ಸಮಯ. ಈ ಕಾರ್ಯಕ್ರಮದಲ್ಲಿ ಮತ್ತೆ ತಮ್ಮ ಪ್ರಶ್ನೆಗಳಿಗೆ ಗುರುಗಳು ಉತ್ತರವನ್ನು ಕೊಡ್ತಾರೆ. ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿ ಒಂದು ವಿರಾಮದ ಬಳಿಕ. ಶ್ಲೋಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ನೇರವಾಗಿ ಮುಂದಿನ ಕರೆಯನ್ನು ಸ್ವೀಕರಿಸ್ತಿದ್ದೇವೆ. ನಮಸ್ಕಾರ. ನಮಸ್ತೆ. ಹೇಳಿಮ್ಮ, ಯಾರ ಬಗ್ಗೆ ಕೇಳಿಕಿದೆ? ಅವರ ಜನನದ ದಿನಾಂಕ ಮತ್ತು ಸಮಯ ಹೇಳಿ. ಮಗನ ಬಗ್ಗೆ ಕೇಳಬೇಕಿತ್ತು. ಹೇಳಿ, ಅವರ ಹೆಸರು, ಸಮಯ, ದಿನಾಂಕ. ಸಮಯ 4:47, ಆಗಸ್ಟ್ 12, 2020. 12/8/2020. 4 ಗಂಟೆ 12 ನಿಮಿಷ. 4:47. 47 ನಿಮಿಷ. ಅದು ಸಂಜೆನ ಬೆಳಿಗ್ಗೆನ? ಸಂಜೆ. ಸಂಜೆ. ಏನ್ ಕೇಳಿಕಿದೆ? ಚಿಕ್ಕ ಮಗು ಅಲ್ಲ? ಹೌದು. ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ಒಂದು ವರ್ಷ 3 ತಿಂಗಳಾಗಿದೆ ಅಷ್ಟೇ ಮಗುವಿಗೆ. ರವಿ ಮಹಾರ್ದಶೆಯಲ್ಲಿ ಜನನಾಗಿದೆ ಮಗುವಿಗೆ. ಈಗ ಸ್ವಲ್ಪ ಕೇತು ಭುಕ್ತಿ. ಇದೊಂದು ಸ್ವಲ್ಪ ಅಂದರೆ 7/9/21 13/1/22 ಜನವರಿ ಬರುವ ನಾಡಿದ್ದು. ಇಲ್ಲಿ ರವಿದಶ ಕೇತು ಭುಕ್ತಿ. ಈ ಕೇತು ಭುಕ್ತಿಯಲ್ಲಿ ಮಕ್ಕಳು ಸ್ವಲ್ಪ ಹಠ ಮಾಡುವುದು ಅಥವಾ ಜಿದ್ದಿ ಸ್ವಭಾವಗಳು, ಸ್ವಲ್ಪ ಕಫ ಬಾಧೆ, ಸ್ವಲ್ಪ ನಿದ್ದೆ ಮಾಡುವುದು ಕಡಿಮೆ, ಬೆಚ್ಚಿ ಬೀಳುವುದು, ಹೌದು, ಇಂತಹ ಎಲ್ಲ ಫಲಗಳು ಈ ದಶಾಭುಕ್ತಿಯಲ್ಲಿ ಸಂಭವಿಸುತ್ತೆ. ಯಾವುದೇ ದುರ್ಯೋಗಗಳು ಜಾತಕದಲ್ಲಿಲ್ಲ. ಒಳ್ಳೆಯ ಲಗ್ನದಲ್ಲಿಯೇ ಗುರು ಇರುವುದರಿಂದ ಮಗುವಿಗೆ ಭವಿಷ್ಯತ್ ಕಾಲ, ಫ್ಯೂಚರ್ ತುಂಬ ಚೆನ್ನಾಗಿದೆ, ಚಿಂತೆ ಮಾಡಬೇಡಿ.
ಇನ್ನು ರವಿ ಮಹಾರ್ದಶೆ ಭಾಗ್ಯಾಧಿಪತಿ, ತಂದೆ ದೂರದಲ್ಲಿರಬೇಕು ಇವರದ್ದು. ಎಲ್ಲಿದ್ದಾರೆ? ಆ, ಇದ್ದಾರೆ, ಊರಲ್ಲಿ ಇದ್ದಾರೆ. ಹಾಂ, ಅಂದರೆ ಅಷ್ಟಮದಲ್ಲಿ ಹೇಳಿ. ಆ, ನಾನು ಒಂದು ರೀತಿ ತಾಯಿ ಮನೆಯಲ್ಲಿದ್ದೇನೆ. ಹಾಂ, ಅಂತೂ ಈ ರವಿ ದಶೆ ಆದ ಮೇಲೆ ಚಂದ್ರ ಮಹಾರ್ದಶೆ ಪ್ರಾರಂಭ ಆಗುತ್ತೆ. ಆ ದಶಾಕಾಲವು ಉಚ್ಚ ರಾಶಿಯಲ್ಲಿ ಚಂದ್ರನಿರುವುದರಿಂದ ಒಳ್ಳೆಯ ಅನುಗ್ರಹಗಳು ಉಂಟಾಗುತ್ತೆ. ಆ ಸಂದರ್ಭದಲ್ಲಿ ಅದು 2023 ಜನವರಿಗೆ ರವಿ ದಶೆ ಎಂಡಾಗಿ ಚಂದ್ರ ದಶೆ ಪ್ರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಮಗುವಿನ ಹೆಸರಲ್ಲಿ ಇದು ಏನು ಗರಿಕೆ ಅರ್ಚನೆಯನ್ನು, ಸಂಕಷ್ಟಿ ಚತುರ್ಥಿಗೆ ಗಣಪತಿ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಇನ್ನು ಸಂಧ್ಯಾಕಾಲ ಮತ್ತು ಸೂರ್ಯೋದಯ ಎರಡು ಸಮಯದಲ್ಲಿ ಮಗು ಮಲಗುವ ರೂಮನ್ನು ಸ್ವಚ್ಛವಾಗಿಡುವಂಥದ್ದು, ಹಾಗೆ ದೇವರ ಲೋಭಾನವನ್ನು ಹಾಕುವಂತಹ, ಲೋಭಾನವಾದ ಹೊಗೆಯನ್ನು ಜಾಸ್ತಿಯಾಗಿ ಹಾಕುವಂಥದ್ದು, ಇದನ್ನು ಮಾಡುವುದು ಒಳ್ಳೆಯದು. ಈ ಲೋಭಾನದ ಹೊಗೆಯಿಂದ ಮಗುವಿಗೆ ಬೆಚ್ಚಿ ಬೀಳುವ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಇನ್ನು ಬಾಲಾರಿಷ್ಟ ನಿವಾರಣಾ ತೈಲ ಅಂತಲೂ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ, ವೈದ್ಯರ ಸಲಹೆ ಪಡ್ಕೊಳ್ಳಿ. ಇಷ್ಟನ್ನು ಹಾಂ, ಬಾಲಾರಿಷ್ಟ ತೈಲ ಅದು ಆಯುರ್ವೇದ ಮೆಡಿಕಲ್ ಶಾಪಲ್ಲಿ ಹೋಗಿ ಕೇಳಿ ಸಿಗುತ್ತೆ. ಇನ್ನು ಈ ರೀತಿ ಮಾಡುವುದರಿಂದಾಗಿ ಮಗುವಿನ ಎಲ್ಲ ವಿಷಯಗಳಲ್ಲಿಯೂ ಉತ್ತಮವಾದ ಫಲವನ್ನು ಅನುಭವಿಸ್ತಾರೆ ಅಂತ ಹೇಳ್ತೇನೆ. ನಮಸ್ಕಾರ, ಧನ್ಯವಾದಗಳಮ್ಮ. ವೀಕ್ಷಕರೇ, ತಾವು ಕೂಡ ಕರೆ ಮಾಡಬಹುದು, ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಕರೆ ಮಾಡಬೇಕಾದಂಥ ದೂರವಾಣಿ ಸಂಖ್ಯೆಯಲ್ಲಿ ಟಿವಿ ಪರದೆಯಲ್ಲಿ ಮೂಡಿ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ ನಿಮ್ಮ ಜನನದ ಸಮಯ ದಿನಾಂಕವನ್ನು ಸ್ಪಷ್ಟವಾಗಿ ಹೇಳಿ ಉತ್ತರವನ್ನು ಕಂಡುಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ಕರೆಯನ್ನು ಸ್ವೀಕರಿಸುತ್ತಿದ್ದೇವೆ. ನಮಸ್ಕಾರ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಯಾರ ಬಗ್ಗೆ ಕೇಳಿಕೆ? ಅವರ ಜನನದ ಸಮಯ ಮತ್ತು ದಿನಾಂಕ. ಸರ್, ನಮ್ಮ ಟಿವಿ ಅಲ್ವಾ ಸರ್? ಹೌದು, ನಮ್ಮ ಟಿವಿನೇ. ಯಾರ ಬಗ್ಗೆ ನಿಮಗೆ ಕೇಳಲಿಕ್ಕಿದೆ? ಸರ್, ನಾವು ಬೇರೆ ಒಂದು ಪ್ರೋಗ್ರಾಮ್ ನೋಡಿದ್ವಿ, ಅದು ಗ್ಯಾಸ್. ಧನ್ಯವಾದಗಳು. ನಾವು ಈ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯ ಸಂಬಂಧಿ ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಕೊಡ್ತಾ ಇದ್ದೇವೆ. ಗುರುಗಳು ಜ್ಯೋತಿಷ್ಯ ವಿದ್ವಾನ್ ಸಾಮ್ರಾಟ್ ಶ್ರೀ ಉಮೇಶ್ ಆಚಾರ್ಯ ಅವರು ನಿಮ್ಮ ಜಾತಕ ಸಂಬಂಧಿ ಅಥವಾ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ತಾರೆ ಅಂತ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳ್ತಾ ಇನ್ನೊಂದು ಕರೆಯನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್, ಯಾರು ಮಾತಾಡ್ತಿದ್ರಿ? ಯಾರ ಬಗ್ಗೆ ನಿಮ್ಮ ಪ್ರಶ್ನೆ ಇದೆ? ಮನೀಶ್ ಅಂತ. ಮನೀಶ್ ಅವರೇ, ಯಾರ ಬಗ್ಗೆ ನಿಮ್ಮ ಪ್ರಶ್ನೆ ಕೇಳಲಿಕ್ಕಿದೆ? ನನ್ನ ಬಗ್ಗೆ. ಜನನದ ದಿನಾಂಕ ಮತ್ತು ಸಮಯವನ್ನು ಹೇಳಿ. 7/6/1992. 1992, ಜೂನ್ 7, 1992. ಸಮಯ ಹೇಳಿ. ಸಮಯ 6 ಮಧ್ಯರಾತ್ರಿ 12:52. 12:52 ರಾತ್ರಿ. 6 ರಾತ್ರಿ 7 ಬೆಳಿಗ್ಗೆ. ಹೌದೌದು. 12:57 ಮಧ್ಯರಾತ್ರಿ. ಅಂದ್ರೆ 7 ಬೆಳಗ್ಗೆ ಅಲ್ವಾ? ಹೌದೌದು. ಓಕೆ. ಮಘ ನಕ್ಷತ್ರ, ಸಿಂಹ ರಾಶಿ. ಹೌದು. ಮನೀಶ್ ಅಂತಾನೆ ಹೆಸರು? ಹೌದು, ಮನೀಶ್. ಓಕೆ ಮನೀಶ್, ನಿಜವಾಗಿ ಹೊಗಳುವುದಲ್ಲ, ಚೆನ್ನಾಗಿದೆ ನಿಮ್ಮ ಜಾತಕ. ವಿವಾಹದ ಬಗ್ಗೆ ಕೇಳಬೇಕು. ಗೊತ್ತಾಯ್ತು. ನಿಮ್ಮ ಜಾತಕ ಚೆನ್ನಾಗಿದೆ ಅಂದರೆ ನಿಮ್ಮ ಜಾತಕದಲ್ಲಿ ಯೋಗಗಳು, ಪ್ರಯತ್ನಗಳು, ಹಠ ಸ್ವಭಾವದ ಸಾಮಾಜಿಕ ಸೇವೆಗಳು, ಈ ಎಲ್ಲ ವ್ಯಕ್ತಿತ್ವದಲ್ಲಿ ನೀವು ನಿಮ್ಮನ್ನು ಚೆನ್ನಾಗಿ ತೊಡಗಿಸಿಕೊಂಡಿದ್ದೀರಾ, ನೆನ್ಪಿಟ್ಕೊಳ್ಳಿ. ಒಂದು. ಇನ್ನು ಮದುವೆ ಯಾವಾಗ ಅಂತ, ಈಗ ನಡೀತಾ ಇರುವಂತಹ ದಶಾಕಾಲ ಚಂದ್ರ ಮಹಾರ್ದಶೆಯೇ ನಡೀತಾ ಇದೆ. ಚಂದ್ರನು ಸಪ್ತಮ ಭಾವದಲ್ಲಿದ್ದಾನೆ. ಸಪ್ತಮ ಭಾವದಲ್ಲಿರುವ ಚಂದ್ರನು, ಸಪ್ತಮ ಅಂದರೆ ಕಳತ್ರ ರಾಶಿ, ಕಳತ್ರ ಸ್ಥಾನ ಅಂತಲೇ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕುಜಭುಕ್ತಿ ನಡೆಯುವುದರಿಂದಾಗಿ ನಿಮಗೆ 4/5/22 ನಂತರ ರಾಹುಭುಕ್ತಿ. ನಿಮಗೆ ಕುಜದಶೆಯಲ್ಲಿಯೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳು ಈ ನಾಡಿದ್ದು 21ನೇ ತಾರೀಕು, ಇದೇ ತಿಂಗಳ 21/11/21 ಈ ಡೇಟಿಗೆ ಗುರು ಕುಂಭ ಪ್ರವೇಶ ಮಾಡಿದರೆ ಸಾಕು, ನಿಮಗೆ ಕಂಕಣಭಾಗ್ಯ ಅಥವಾ ಮಂಗಳ ಯೋಗ ಅಥವಾ ವಿವಾಹ ಯೋಗ ಕೂಡಿ ಬರುವ ಸಾಧ್ಯತೆಗಳು ಉಂಟಾಗುತ್ತೆ. 2022 ನವಂಬರ್ ತಿಂಗಳೊಳಗೆ ಮದುವೆ ಖಂಡಿತ ಆಗುತ್ತೆ, ಅದರ ಬಗ್ಗೆ ಸಂಶಯ ಬೇಡ. ಇನ್ನು ಸಪ್ತಮದಲ್ಲಿ ಗುರು ಇರುವುದರಿಂದ ಒಳ್ಳೆಯ ಸುರದೃಪ, ಒಳ್ಳೆಯ ವಿದ್ವತ್ತಿರುವಂತಹ ಹುಡುಗಿಯ ಕೈ ಹಿಡಿಯುವ ಯೋಗವು ನಿಮ್ಮ ಜಾತಕದಲ್ಲಿದೆ. ಹಾಗಾಗಿ ವಿವಾಹ ನಂತರ ನಿಮ್ಮ ಬದುಕಿಗೆ ಒಂದು ಬದಲಾವಣೆಯ ಯೋಗ ಉಂಟಾಗುತ್ತೆ. ಇನ್ನೊಂದು ನೇರವಾಗಿ ಹೇಳಬೇಕಾದ್ರೆ,
ಮದುವೆ ಆಗುವ ಹುಡುಗಿ ನಿಮಗೆ ಈಗ ಪರಿಚಯ ಇಲ್ಲದಿದ್ದರೂ ನಿರ್ಧಾರ ಆದಾಗ ಬಹು ಹತ್ತಿರವಾದ ಮತ್ತು ಸಂಬಂಧದ ಅಥವಾ ನಿಮಗೆ ಗೊತ್ತಿರುವಂತಹ ಹುಡುಗಿ ಆಗಿರುವ ಲಕ್ಷಣಗಳು ಜಾಸ್ತಿಯಾಗಿದೆ. ಅದರಿಂದ ಏನು ಚಿಂತೆ ಮಾಡಬೇಡಿ, ದುರ್ಗಾ ಪ್ರಾರ್ಥನೆ ಮಾಡಿ, ಆರಾಧನೆ ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ನಮಸ್ಕಾರ. ಧನ್ಯವಾದಗಳು ಗುರುಗಳೇ. ನಾವು ಸಿಂಹ ರಾಶಿಯನ್ನು ಬಿಟ್ಟಿದ್ದೇವೆ. ಸಿಂಹ ಅಲ್ಲ, ವೃಶ್ಚಿಕ ರಾಶಿಯನ್ನು ಬಿಟ್ಟಿದ್ದೇವೆ. ವೃಶ್ಚಿಕ. ಈ ವೃಶ್ಚಿಕ ರಾಶಿಯವರಿಗೆ ಇವತ್ತು ವೃಶ್ಚಿಕ ರಾಶಿಯಲ್ಲಿಯೇ ಚಂದ್ರನಿದ್ದಾನೆ. ಈ ರಾಶಿಯಲ್ಲಿಯೇ ಚಂದ್ರನಿರುವುದರಿಂದ ಇವತ್ತು, ನಾಳೆ, ನಾಡಿದ್ದು 7, 8, 9 ನಿಮ್ಮ ಇಷ್ಟಾರ್ಥಗಳು ನೆರವೇರುವ ಸಾಧ್ಯತೆಗಳಿದೆ. ಇನ್ನು ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮ್ಮದೇ ಸರಿ ಅಂದುಕೊಳ್ಳುವ ನಿರ್ಧಾರದಿಂದಾಗಿ ಕೆಲವು ನಷ್ಟಗಳೋ, ವಿಘ್ನಗಳೋ, ಅಥವಾ ನಿಧಾನಗತಿಯೋ, ಅಥವಾ ಅಸಮಾಧಾನವಾದ ವಿಳಂಬವಾಗುವ ಸಾಧ್ಯತೆಗಳು ಅಧಿಕವಾಗಿ ಕಾಣಿಸುತ್ತೆ. ಅದರಿಂದ ತಿಳಿದವರೊಂದಿಗೆ ಕೇಳಿ ವ್ಯವಹರಿಸುವುದೋ, ಯಾವ ವಿಚಾರದ ಬಗ್ಗೆ ನಿಮಗೆ ಮಾಹಿತಿ ಇಲ್ಲವೋ ಮಾಹಿತಿ ಇದ್ದವರಲ್ಲಿ ವಿಚಾರ ವಿನಿಮಯ ಮಾಡಿ ಹೆಜ್ಜೆ ಇಡುವುದರಿಂದ ವ್ಯಾವಹಾರಿಕ, ವೈಯಕ್ತಿಕ, ಕೌಟುಂಬಿಕ ಮತ್ತು ಅಭಿವೃದ್ಧಿಯ ಯೋಗಗಳನ್ನು ತಾವು ಖಂಡಿತ ಪಡ್ಕೊಳ್ತೀರ. ಕೆಲವು ಆದರೂ ಈ ಮಂಗಳವಾರ 8, 9, 10ನೇ ತಾರೀಕು ನಿಮಗೆ ಇಷ್ಟಾರ್ಥಗಳು ನೆರವೇರುವಂತಹ ಲಕ್ಷಣಗಳಿದ್ದರೂ ಸಹ ನಿಮ್ಮ ರಾಶಿಯಲ್ಲಿ ಕೇತುಗ್ರಹ ಇರುವುದರಿಂದ ಸ್ವಲ್ಪ ವಿಘ್ನಗಳು ಸಂಭವಿಸುವುದರಿಂದ ಸ್ವಲ್ಪ ಈ ಸಂದರ್ಭದಲ್ಲಿ ಗಣಪತಿಯ ಸೇವೆಯನ್ನು ಮಾಡುವುದು ಒಳ್ಳೆಯದು. ಹಾಗಾಗಿ ನಿಮಗೆ ಈ ವಾರದ ಸಂದರ್ಭದಲ್ಲಿ ಕೇವಲ ಚಂದ್ರನಲ್ಲದೆ ರಾಶ್ಯಾಧಿಪತಿಯು ವ್ಯಯರಾಶಿಯಲ್ಲಿರುವುದರಿಂದ ಸ್ವಲ್ಪ ಜಾಗ್ರತೆ, ಭೂ ವ್ಯವಹಾರದಲ್ಲಿ ಕಲಹ, ಕೋರ್ಟು ವ್ಯಾಜ್ಯಗಳಲ್ಲಿ ಸಮಸ್ಯೆ, ಹೀಗೆ ಕೆಲವು ಮನಸ್ಸಿಗೆ ಕಿರಿಕಿರಿಗಳಿಂದ ಕೂಡಲ್ಪಟ್ಟ ವಾರವಾಗಿರುತ್ತೆ ಅಂತ ಹೇಳ್ತೇನೆ. ಸಮಾಧಾನ, ಪ್ರಾಣಾಯಾಮ, ಹಾಗೆ ಯಾವುದಾದ್ರೂ ದೈವಿಕ ಕ್ಷೇತ್ರಗಳಲ್ಲಿ ನಿಮ್ಮನ್ನು ದೇವರ ಸೇವೆ, ಯಾವುದೋ ಮನೆ ಹತ್ತಿರದಲ್ಲಿ ದೇವಸ್ಥಾನ ಇದ್ದರೆ ಯಾವ ಸೇವೆ ಬೇಕಾದರೂ ಮಾಡಿ, ಗುಡಿಸುವುದು, ಒರೆಸುವುದು ಅಥವಾ ಯಾವುದೇ ಒಂದು ಸೇವೆಯನ್ನು ಮಾಡಿ ಸ್ವಲ್ಪ ದಿನದಲ್ಲಿ 1 ಗಂಟೆ ಕಾಲ ಕ್ಷೇತ್ರಗಳ ಕಾಲ ಹರಣ ಮಾಡುವುದು ಒಳ್ಳೆಯದು, ಮಾನಸಿಕ ತೃಪ್ತಿಗಾಗಿ. ಹಾಗಾಗಿ ಇನ್ನು ಧನುರ್ರಾಶಿ. ಈ ಧನುರಾಶಿಯವರಿಗೆ 7 ಮತ್ತು 8 ನಷ್ಟಯೋಗ ಅಥವಾ ಪ್ರಯತ್ನಕ್ಕೆ ಸಂತೋಷಗಳು ಪಡದೆ ನಷ್ಟವನ್ನು ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ. ಇನ್ನು ಸ್ನೇಹಿತರಿಗೆ ಯಾವುದೋ ಜಾಮೀನು ಇತ್ಯಾದಿಗಳಿಗೆ ಮಹತ್ವ ಕೊಟ್ಟು ಅಸಮಾಧಾನ ಹೊಂದುವ ಸಾಧ್ಯತೆಗಳು ನಿಮಗೆ ಉಂಟಾಗುತ್ತೆ. ಮಾತಿನಿಂದ ಒಳ್ಳೆಯದಕ್ಕಾಗಿ ಇನ್ನೊಬ್ಬರಿಗೆ ಬುದ್ಧಿವಾದ ಹೇಳಿ ಅಪವಾದ ಪಡೆದುಕೊಳ್ಳುವ ಯೋಗಗಳು ನಿಮಗೆ ಅಧಿಕವಾಗಿ ಕಾಣಿಸುತ್ತೆ. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು, ಸ್ವಲ್ಪ ಏರುಪೇರುಗಳು ಈಗ ಇವತ್ತು ಮತ್ತು ನಾಳೆ ಉಂಟಾಗುತ್ತೆ. ಇನ್ನು 8, 9, 10 ಈ 3 ದಿನಗಳು ಒಳ್ಳೆಯ ಅವಕಾಶವಿರುವ ಯೋಗಗಳನ್ನು ಅನುಭವಿಸ್ತೀರ. ವಾರಾಂತ್ಯದಲ್ಲಿ ಸಂತೋಷವಿರುತ್ತೆ. ಬುಧವಾರ, ಗುರುವಾರ ಸ್ವಲ್ಪ ಜಾಗ್ರತೆಯಾಗಿ ವ್ಯವಹರಿಸುವುದು ಉತ್ತಮ. ಯಾವುದೇ ಹೊಸ ಕಾರ್ಯಕ್ಷೇತ್ರವನ್ನು ಪ್ರಾರಂಭಗೊಳಿಸುವ ಪ್ರಯತ್ನದಲ್ಲಿದ್ದೀರಿ, ಅದು ವಿಳಂಬಗೊಳ್ಳುತ್ತಾ ಅಥವಾ ಮಾಡುವ ಕೆಲಸದಲ್ಲಿ ಬೇಗ ಅದು ಸಾರ್ಥಕತೆ ಬರುವ ನಿಧಾನಗತಿಯಿಂದಾಗಿ ಖಿನ್ನತೆಗೆ ಒಳಪಡುವ ಸಾಧ್ಯತೆಗಳು ನಿಮಗೆ ಉಂಟಾಗುತ್ತೆ. ಮೇಲಾಧಿಕಾರಿಗಳಿಂದ ಕಿರಿಕಿರಿ ಉಂಟಾಗುತ್ತೆ. ವಿದ್ಯಾಕ್ಷೇತ್ರದಲ್ಲಿ ವ್ಯವಹರಿಸುವವರಿಗೆ ಬಿಡುವಿಲ್ಲದ ಒತ್ತಡಗಳು ಅಧಿಕವಾಗಿ ಆರೋಗ್ಯದ ವ್ಯತ್ಯಾಸಗಳು ಕಾಣುವ ಸಾಧ್ಯತೆಯೂ ಉಂಟಾಗುತ್ತೆ. ಅದರಿಂದ ತಾವು ಧನ್ವಂತರಿ ದೇವರ ಆರಾಧನೆಯನ್ನು, ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು ಮಾಡುವುದು, ರಾಘವೇಂದ್ರ ಸ್ವಾಮಿ ಗುರುಗಳ ಆರಾಧನೆಯನ್ನು ಮಾಡುವಂತಹ ಪ್ರಯತ್ನ, ಇದೆಲ್ಲ ನಿಮ್ಮ ಈ ವಾರದ ಶುಭ ಫಲಕ್ಕೆ ಅನುಗ್ರಹಕಾರಕವಾಗಿರುತ್ತೆ ಅಂತ ಹೇಳ್ತೇನೆ. ಇನ್ನು ಈ ಉಳಿದ 3 ರಾಶಿಗಳನ್ನು ಮುಂದೆ ನೋಡೋಣ. ನಮಸ್ಕಾರ. ಹಲೋ ಹಲೋ ಹಲೋ, ಹೇಳಿ ಅಮ್ಮ, ಯಾರ ಬಗ್ಗೆ ಕೇಳಿಕ್ಕಿದೆ? ನಮ್ಮ ಅಜ್ಜನ ಬಗ್ಗೆ. ಅವರ ಹೆಸರು, ಸಾಧ್ಯ ಆದರೆ ಹೆಸರು, ಜನನದ ದಿನಾಂಕ ಮತ್ತು ಸಮಯ. 16/3/72. 16/3/1972, ಮಾರ್ಚ್ 16/72. ಬೆಳಿಗ್ಗೆ 6:31. ಬೆಳಿಗ್ಗೆ ಅಲ್ಲ ಅದು? ಹೌದೌದು. 6:31. 6:31. ಓಕೆ.
ಯಾರಿದು? ಅವರ ಗಂಡನ ಓಕೆ ಓಕೆ. ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ. ಹೌದು ಕೇಳಿಸ್ತಾ ಇದೆಯಾ? ಹೌದೌದು. ಹಾಂ. ಈಗ ನಡೀತಾ ಇರುವಂತಹ ಸಮಯ ಶುಕ್ರ ಮಹಾರ್ದಶ ನಡೀತಾ ಇದೆ. 25/10/2025 ಈಗ ಮೊನ್ನೆ 25/10/2021 24/8/2024 ಶುಕ್ರ ಮಹಾರ್ದಶೆಯಲ್ಲಿ ಬುಧಭುಕ್ತಿ ಈಗ ಪ್ರಸ್ತುತ ಕಾಲ. ಹೇಗಿದೆ ಶುಕ್ರ ಮಹಾರ್ದಶ ಇವರಿಗೆ ಅಂತ ಹೇಳಿದರೆ, ಶುಕ್ರನು ಇವರಿಗೆ ಇರುವಂತಹ ಭಾವ ಅಷ್ಟು ಸಂತೃಪ್ತವಾದ ಭಾವ ಅಲ್ಲ. ಯೋಗಕಾರಕನಾಗಿ ಮೇಷರಾಶಿಯಲ್ಲಿದ್ದರೆ ಕೆಲವು ನಂಬಿ ಮೋಸ ಹೋಗುವ ಸಾಧ್ಯತೆಗಳು, ಆರೋಗ್ಯದ ವ್ಯತ್ಯಾಸಗಳು, ಕಾರಣ ಇಲ್ಲದೆ ಸ್ವಲ್ಪ ಪ್ರಶ್ನಾರ್ಥಕವಾದ ಗುಣಗಳನ್ನು ಹೊಂದುವ ಸಾಧ್ಯತೆಗಳು ಉಂಟಾಗುತ್ತೆ. ಬುಧನು ನೀಚರಾಶಿಯಾದಂತಹ ಮೀನದಲ್ಲಿರುವುದರಿಂದ ಧನಹಾನಿ ಯೋಗಗಳು, ಧನನಷ್ಟ ಯೋಗದಲ್ಲಿ, ಹಾಗೆ ಕರ್ತವ್ಯ ಕೆಲಸದಲ್ಲಿ ವ್ಯತ್ಯಾಸಗಳನ್ನು ಮತ್ತು ಆಸಕ್ತಿಹೀನತೆಗಳನ್ನು ಮಾಡಿಕೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ. ಇವರು ಅತಿ ಜಾಗ್ರತೆಯಾಗಿ ಇರಬೇಕಾದ ಸಮಯ ಯಾವಾಗ ಅಂತೇಳಿದರೆ ಇದೇ 21 ತಾರೀಕು ಇದೇ ತಿಂಗಳ ನವೆಂಬರ್ ತಿಂಗಳ 21ರಿಂದ 1 ವರ್ಷ ಕಾಲ ದೇವರ ದಯೆ ಕಡಿಮೆ ಇವರಿಗೆ. ಅದನ್ನು ಸಹ ಮನಸ್ಸಲ್ಲಿಟ್ಕೊಳ್ಳಿ. ಇನ್ನು ನಾಡಿದ್ದು ಜೂನ್ ತಿಂಗಳ 26 ತಾರೀಕು 2022 7 ಶನಿ, 7.5 ಶನಿ. ಜೂನ್ ತಿಂಗಳ 26 2022 ಇಸ್ವಿ ಅಲ್ಲಿ 7.5 ಶನಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಇವರ ಖರ್ಚು ಅಧಿಕ, ಆದಾಯ ಕಡಿಮೆ, ಆರೋಗ್ಯದ ವ್ಯತ್ಯಾಸ, ಹಾಗೆ ದಶಾಕಾಲದ ಅಂತಿಮ ಸಂದರ್ಭಗಳು ಬಂದಾಗ ನಾವು ಏನು ಪ್ರಯತ್ನ ಮಾಡಿದರೂ ಅದು ಪೂರ್ಣ ಫಲಕಾರಿಯಾಗದೆ ಖಿನ್ನತೆಗೆ ಒಳಪಡುವ ಸಾಧ್ಯತೆಗಳು ಉಂಟಾಗುತ್ತೆ. ಅದರಿಂದ ಈಗ ಇವರಿಗೆ ಆರೋಗ್ಯದ ಬಗ್ಗೆ ಜಾಗ್ರತೆ ಮಾಡಿ. ಹಾಗೆ ಇವರಿಗೆ ಅಮಾವಾಸ್ಯೆಯ ಅಂಶ ಇರುವುದರಿಂದ ಜಾತಕದಲ್ಲಿ ಸ್ವಲ್ಪ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಮತ್ತು ನೀವು ಇವರಿಗೆ ಆರಾಧನೆಗೆ ದುರ್ಗಾ ಕ್ಷೇತ್ರದಲ್ಲಿ ಶುಕ್ರವಾರ ದುರ್ಗಾ ಪ್ರಾರ್ಥನೆಯನ್ನು ಮಾಡ್ತಾ ಬರುವುದು ಒಳ್ಳೆಯದು. ಹಾಗೆ ಭಾಗೀನವನ್ನು ಕೊಡುವುದೂ ಸಹ ಒಳ್ಳೆಯದು. ಈ ರೀತಿ ಮಾಡುವುದರಿಂದ ಒಳ್ಳೆಯ ಫಲ ಮುಂದೆ ಉಂಟಾಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳಮ್ಮ. ಬಹುಶಃ ನಾವು ಕೊನೆಯ 3 ರಾಶಿಗಳ ಬಗ್ಗೆ ಗೋಚಾರ ಫಲ. ಕೊನೆಯ 3 ರಾಶಿ ಎಂದರೆ ಮಕರ ರಾಶಿಯಿಂದ ಮಕರ ರಾಶಿಗೆ 7, 8, 9 ನಾಳೆಯ ಸಂಧ್ಯಾಕಾಲದವರೆಗೆ ಯಾವುದಾದ್ರೂ ನಿಮಗೆ ಸರಕಾರಿ ಕಚೇರಿಯಲ್ಲಿ ಆಗಬೇಕಾದ ಕೆಲಸವನ್ನು ನಾಳೆಯ ದಿನವೇ ಮಾಡಿದರೆ ಅದು ಪೂರ್ಣಗೊಳ್ಳುತ್ತೆ, ಅಥವಾ ಅದಕ್ಕೆ ಅಂತಿಮ ದಿನ ನಿರ್ಧಾರವಾಗುತ್ತೆ. ಒಳ್ಳೆಯ ಅವಕಾಶ ಇದೆ. ಇನ್ನು ತಮಗೆ ಸ್ವಲ್ಪ ಪ್ರಯಾಣದಲ್ಲಿಯೋ ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು ಅಥವಾ ನೀವು ಮಾಡುವ ಸಂಸ್ಥೆಗಳಲ್ಲಿ ಆದಾಯದ ಕೊರತೆಗಳು ಅಧಿಕವಾಗಿ ಕಾಣಿಸುವ ಸಾಧ್ಯತೆಗಳು ಉಂಟಾಗುತ್ತೆ. ನಿಮಗೂ ಆಲಸ್ಯ, ಜಡತ್ವ, ಆಸಕ್ತಿಹೀನತೆಯ ಸಮಸ್ಯೆಗಳು ಮಂಗಳವಾರ, ಬುಧವಾರ, ಗುರುವಾರದವರೆಗೆ ಇರುತ್ತೆ. ಹಾಗಾಗಿ ಮಂಗಳವಾರ ಅಂದರೆ 9, 10, 11 ಈ 3 ದಿನಗಳು ಸ್ವಲ್ಪ ಆದಷ್ಟು ತಾವು ಶ್ರಮದಿಂದ ಸಮಯಕ್ಕೆ ಮಹತ್ವವನ್ನು ಕೊಟ್ಟಾಗ ಮಾತ್ರ ನಿಮ್ಮ ಅತೃಪ್ತವಾದ ಘಟನೆಗಳಿಂದ ನಿವಾರಣೆಗೊಳ್ಳುವ ಸಾಧ್ಯತೆಗಳು ಉಂಟಾಗುತ್ತೆ. ಅಧಿಕಾರಿಗಳಿಗೆ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಬರುವ ಸಾಧ್ಯತೆಗಳಿದೆ. ಅದಲ್ಲದೆ ಪ್ರಯತ್ನಕ್ಕೆ ಫಲ ಮಧ್ಯಮ ಅಂಥೇಳಿ ವ್ಯವಹಾರವನ್ನು ಬದಲಾಯಿಸಿಕೊಳ್ಳುವ ಮನೋಗುಣಗಳು ಉಂಟಾದರೆ ಸ್ವಲ್ಪ ತಿಳಿದವರಿಂದ ಕೇಳಿ ಹೆಜ್ಜೆ ಇಡುವುದು ಒಳ್ಳೆಯದು. ನಷ್ಟಯೋಗವೂ ಬಂದಿರಬಹುದು. ಹಾಗಾಗಿ ವಾರಾಂತ್ಯದಲ್ಲಿ ಉತ್ತಮ ಫಲಪ್ರಾಪ್ತಿಯಾಗುತ್ತೆ, ಶುಕ್ರವಾರ ಮತ್ತು ಶನಿವಾರ. ಹಾಗೆ ಇನ್ನು ಕುಂಭರಾಶಿಯವರಿಗೆ ಆಪಾದನೆಗಳು ಬರುವ ಸಾಧ್ಯತೆಗಳು ಉಂಟಾಗುತ್ತೆ. ದೂರ ಪ್ರಯಾಣ ಮಾಡುವ ಯೋಗಗಳು ಉಂಟಾಗುತ್ತೆ. ಕುಂಭರಾಶಿಯವರಿಗೆ ಗೋಚಾರದಲ್ಲಿ ನಾಡಿದ್ದು ಇದೇ ತಿಂಗಳ 21ರವರೆಗೆ ಗುರುಬಲ, ಗುರುವ್ಯಯದಲ್ಲಿರುವುದರಿಂದ
ನಿಮ್ಮ ಪ್ರಯತ್ನವು ಒಂದೊಂದು ಕೆಲಸಕ್ಕೆ 2 3 ಸಲ ಪ್ರಯತ್ನ ಮಾಡಬೇಕಾಗುತ್ತೆ. ಆಲಸ್ಯಗಳು ಜಾಸ್ತಿಯಾಗಿರುತ್ತೆ. ಇನ್ನು ನಿಮಗೆ ಬಡ್ತಿ ಯೋಗಾದಿಗಳು ಬಂದು ನಿಂತು ಸ್ಥಗಿತಗೊಳ್ಳುವ ಸಾಧ್ಯತೆಗಳಿದೆ. ಬ್ಯಾಂಕು ಇತ್ಯಾದಿಗಳ ವಾಣಿಜ್ಯ ವ್ಯವಹಾರಗಳಲ್ಲಿರುವವರು ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಬರುವಂತಹ ಸಂಪತ್ತು ನಿಧಾನವೂ ಆಗಬಹುದು. ದೂರ ಪ್ರಯಾಣ ಯೋಗಗಳು ಬುಧವಾರ ಗುರುವಾರದ ನಂತರ ಪ್ರಾಪ್ತಿಯಾಗುತ್ತೆ. ಇನ್ನು ಮಕ್ಕಳ ವಿಷಯದಲ್ಲಿ ಕೆಲವು ಸಂತೋಷವಾದಂತಹ ವಾರ್ತೆಗಳನ್ನು ಕೇಳಿ ಬರುತ್ತೀರಾ. ಸಹೋದರ ಬಂಧುಗಳೊಂದಿಗೆ ಕೆಲವು ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅವಕಾಶಗಳು ಉಂಟಾಗುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಮಿಶ್ರ ಫಲದಾಯಕ ಈ ವಾರದಲ್ಲಿ. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನಿರಂತರವಾದ ಪ್ರಯತ್ನದಿಂದ 7, 8, 9, 10ನೇ ತಾರೀಕಿನವರೆಗೂ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಅನಿರೀಕ್ಷಿತವಾದ ಅಂತಿಮ ಸಂತೃಪ್ತತೆ ದೊರಕುವ ಸಾಧ್ಯತೆ ಇದೆ. ಅದು ಬಿಲ್ಡಿಂಗು ಕಟ್ಟುವಂತಹ ಕಾಂಟ್ರಾಕ್ಟರ್ಗಳಿರಬಹುದು, ಅಥವಾ ವಿದ್ಯಾಕ್ಷೇತ್ರದಲ್ಲಿರುವ ವ್ಯಾಸಂಗದ ಕ್ಷೇತ್ರದಲ್ಲಿರುವಂತಹ ವ್ಯಕ್ತಿಗಳಿರಬಹುದು, ಅಥವಾ ಬ್ಯಾಂಕು ಸೊಸೈಟಿ ಇತ್ಯಾದಿಗಳಲ್ಲಿ ಕರ್ತವ್ಯ ಮಾಡುವವರ ಇರಬಹುದು. ನಿಮಗೆ ಬರುವಂತಹ ಸಂಪತ್ತು ಅನಿರೀಕ್ಷಿತ ಬಂದು ಕೈಗೆ ಸೇರುವ ಸಾಧ್ಯತೆ ಇದೆ. ಹೊಸ ಬದಲಾವಣೆಗಳನ್ನು ಮಾಡಿಕೊಳ್ಳುವ ಅವಕಾಶಗಳು ನಿಮಗೀಗ ಎದುರಾಗುತ್ತೆ. ಯಾವುದೇ ಹೊಸ ಬದಲಾವಣೆಗಳು ಬೇಡ. ಅದರಿಂದ ಮೀನರಾಶಿಯವರಿಗೆ ವಿದ್ಯಾರ್ಥಿಗಳು ಜಾಗ್ರತೆಯಾಗಿ ಕೊಟ್ಟಂತಹ ಕರ್ತವ್ಯ ಅಥವಾ ನಿಮ್ಮ ಪಾಲಿಗೆ ಬಂದ ನಿರ್ಧಾರಗಳನ್ನು ನಿಯಮಬದ್ಧವಾಗಿ ಆಚರಿಸುವುದರಿಂದಾಗಿ ಸಂತೃಪ್ತವಾದ ಫಲವನ್ನು ಅನುಭವಿಸುವ ಲಕ್ಷಣವಿದೆ. ಅದರಿಂದ ತಾವು ಮಾಡಬೇಕಾದ ಆರಾಧನೆ, ತಾವು ನಾಗದೇವರ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆಯನ್ನು ಮಾಡಿ, ಆದಿತ್ಯ ಹೃದಯ ಪಾರಾಯಣವನ್ನು ಮಾಡುವುದರಿಂದ ಒಳ್ಳೆಯದು. ಈ 12 ರಾಶಿಗಳ ಈ ಒಂದು ವಾರದ ಫಲವನ್ನು ತಾವು ಕೇಳಿದ್ದೀರಾ. ಸರಿ ಗುರುಗಳೇ, ಬಹುಶಃ ಇವತ್ತಿನ ಸಂಚಿಕೆ ಕೊನೆಯ ಕರೆಯನ್ನು ನಾವು ಸ್ವೀಕರಿಸೋಣ. ನಮಸ್ಕಾರ, ಹೇಳಿ ಅಮ್ಮ, ಯಾರ ಬಗ್ಗೆ ಕೇಳಿಕೆ? ಅವರ ಜನನದ ದಿನಾಂಕ ಮತ್ತು ಸಮಯ. ನನ್ನ ಮಗನ ಬಗ್ಗೆ 18/1/2002. ಜನವರಿ 18, 2002. ಕರೆಕ್ಟ್. 11:02 AM. 18 ಎಷ್ಟು? 18/1 ಹಾಂ, 2002. ಓಕೆ. 11:02 AM. 11 ಗಂಟೆ 2 ನಿಮಿಷ. ಹೌದು, ಬೆಳಿಗ್ಗೆ. ಸರಿ, ಓಕೆ. ಏನ್ ಕೇಳಿಕ್ಕಿದೆ ಮಗನ ಬಗ್ಗೆ? ವಿದ್ಯಾಭ್ಯಾಸದ ಬಗ್ಗೆ. ಅವನಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಉಂಟು, ವಿದ್ಯಾಭ್ಯಾಸದ ಬಗ್ಗೆ. ಸರಿ ಅಮ್ಮ. ಓಕೆ. ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿಯಲ್ಲಿ ಜನನಾಗಿದ್ದಾರೆ ನಿಮ್ಮ ಮಗು. ಕೇಳಿಸ್ತಾ ಇದೆಯಲ್ಲ? ಹೌದು, ಮೀನ ಲಗ್ನ. ಮೀನ ಲಗ್ನ, ಹೌದು. ಕುಂಭರಾಶಿ, ವ್ಯಯದಲ್ಲಿ ಚಂದ್ರ, ಲಗ್ನಾತ್ ವ್ಯಯದಲ್ಲಿ ಚಂದ್ರ. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ಶನಿ ಮಹಾರ್ದಶ. ಶನಿ ದಶೆ ಎಲ್ಲಿವರೆಗಿದೆ ಅಂದರೆ 2/3/2030 ಇಸ್ವಿವರೆಗಿದೆ. ಈಗ ಶನಿ ದಶೆಯಲ್ಲಿ ರವಿ ಭುಕ್ತಿ. ಹಾಗಾದರೆ ಫೆಬ್ರವರಿ 2ನೇ ತಾರೀಕಿನ ತನಕ ರವಿ ಮತ್ತು ಶನಿ ಕಾಂಬಿನೇಷನ್ ಒಳ್ಳೆಯದಲ್ಲ. ಈ ರವಿ ಈ ಮಗುವಿಗೆ ರೋಗಾಧಿಪತಿಯಾಗಿರುವಂತಹ ಸಾಧ್ಯತೆ ಇರುವುದರಿಂದ, ಶನಿಗೆ ಅವನು ಶತ್ರುವಾಗಿರುವುದರಿಂದ, ಶನಿಯ ಸ್ಥಿತಭಾವದಿಂದ ರವಿಯು ಬಾಧಾರಾಶಿಯಲ್ಲಿರುವುದರಿಂದ ಸ್ವಲ್ಪ ಇವನಿಗೆ ದೇಹದ ಕ್ಷೀಣತೆ, ಸ್ವಲ್ಪ ಉಷ್ಣಾಂಶ, ಆರೋಗ್ಯದ ವ್ಯತ್ಯಾಸ ಇದೆಲ್ಲ ಚಿಕ್ಕ ಪುಟ್ಟದಾಗಿ ಕಾಣಿಸುತ್ತಿದ್ದು ಪ್ರಬಲವಾದ ದೋಷಪ್ರದ ಅಂತ ತಿಳ್ಕೊಳ್ಬೇಡಿ. ಈ ಮಗುವಿಗೆ ಈ ದಶಾಭುಕ್ತಿ ವಿರಾಮಗೊಂಡ ನಂತರ ಒಳ್ಳೆಯ ಫಲಗಳನ್ನು ಅನುಭವಿಸ್ತಾರೆ. ನಿಮಗೂ ಗೊತ್ತಿದೆ, 7.5 ಶನಿ, 7.5 ಶನಿ ಸಹ ವ್ಯಯರಾಶಿಯಲ್ಲಿ ಸಂಚರಿಸ್ತಾ ಇದೆ. ಅದು ಸಹ ಒಳ್ಳೆಯದಲ್ಲ. ಅದರಿಂದ ಸ್ವಲ್ಪ ಈಗ ತಾನೇ ಇವರಿಗೆ 19 ವರ್ಷ 9 ತಿಂಗಳು ಆಗ್ತಾ ಬಂದಿದೆ. ಅದರಿಂದ ಇವರಿಗೆ ಸೆಕೆಂಡ್ ಇಯರ್ ಅಥವಾ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ಇರಬೇಕು. ಸ್ವಲ್ಪ ಇವರಿಗೆ ಎಂತ ಹೇಳ್ತೇವಲ್ಲ, ಮುಂಗೋಪ ಜಾಸ್ತಿ, ಸ್ವಲ್ಪ ಸಿಡುಕು ಸ್ವಭಾವ ಜಾಸ್ತಿ, ಬೇಗ ಯಾವುದನ್ನು ಹೇಳಿದರೂ ಅದು ಮನಸ್ಸಿಗೆ ತೆಗೆದುಕೊಳ್ಳುವುದು ಸ್ವಲ್ಪ ನಿಧಾನಗತಿ, ಹೀಗೆ ಎಲ್ಲ ಮನೋಗುಣಗಳಿರುವುದರಿಂದ ಇದಕ್ಕೆ ಸಾಂತ್ವನ, ಪ್ರಾಣಾಯಾಮ, ಹಾಗೆ ಸ್ವಲ್ಪ ಮೆಡಿಟೇಷನ್, ಇದೆಲ್ಲ ಈ ಮಗುವಿಗೆ ಯೋಗಾಸನಗಳು, ಇದೆಲ್ಲ ಈ ಮಗುವಿನ ಸ್ವಯಂಕೃತವಾದ ನಿರ್ಧಾರವನ್ನು ಗಟ್ಟಿಗೊಳಿಸುವಂತಹ ಗುಣದ ಫಲವನ್ನು ಅನುಭವಿಸುವ ಯೋಗಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ. ವಿದ್ಯೆ ಈ ಶನಿದಶ ರವಿಭುಕ್ತಿ ದಾಟಿದ ಮೇಲೆ ಚಂದ್ರದಶೆಯಲ್ಲಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ.
ಪಂಚಮಾಧಿಪತಿಯಾದಂತಹ ವಿದ್ಯಾಧಿಪತಿ ಚತುರ್ಥದಲ್ಲಿ ಗುರು ಇರುವುದರಿಂದ ಈ ಎರಡು ಭಾವಗಳಿಗೆ ಯೋಗಪ್ರದವಾದ ಫಲಗಳಿರುವುದರಿಂದ ಪರ್ಸೆಂಟೇಜ್ ಎಷ್ಟು ಬರುತ್ತೆ ಅಂತ ಹೇಳುವುದಕ್ಕಿಂತಲೂ ಇವರು ತಮ್ಮ ವ್ಯಾಸಂಗವನ್ನು ಮುಂದುವರಿಸ್ತಾರೆ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಈ ರವಿ ಭುಕ್ತಿ ಮುಗಿದ ಮೇಲೆ ಒಳ್ಳೆಯ ಫಲಪ್ರಾಪ್ತಿ ಆಗುತ್ತೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳಮ್ಮ. ಬಹುಶಃ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಏನಾದರೂ ಹಿತ ನುಡಿಗಳು ಅಥವಾ ಶುಭ ನುಡಿಗಳು ಬಹುಶಃ ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳೋಣ. ಬಹುಶಃ ಕೊನೆಯ ಒಂದು ಕರೆಯನ್ನು ನಾವು ಸ್ವೀಕರಿಸುವ. ಓಕೆ. ಹಲೋ ಹಲೋ, ನಮಸ್ಕಾರಮ್ಮ. ಹೇಳಿ, ಯಾರ ಬಗ್ಗೆ ಕೇಳಿಕೆ? ನಮ್ಮ ಮಗನ ಅವರ ಜನನದ ದಿನಾಂಕ ಮತ್ತು ಸಮಯವನ್ನು ಹೇಳಿ. 10 10 2010 ಅಕ್ಟೋಬರ್ 20. ಹೌದು. 2003. 2003. ಸಮಯ 3:34. 3:34. ಅದು ಮಧ್ಯಾಹ್ನನ ಅಥವಾ ಮಧ್ಯರಾತ್ರಿ? ಸಂಜೆ. ಸರಿ. 3:34. ಓಕೆ. ಏನು ಕೇಳಿಕ್ಕಿದೆ? ವಿದ್ಯೆಯ ಬಗ್ಗೆ ನಿಮ್ಮ ಪ್ರಶ್ನೆ. ಓಕೆ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ. ಕೇಳಿಸ್ತಾ ಇದೆಯಲ್ಲ? ಸ್ವಲ್ಪ ತುಂಟತನ ಜಾಸ್ತಿ ಇವರಿಗೆ, ಸ್ವಲ್ಪ ಜಿದ್ದಿ ಸ್ವಭಾವವೂ ಜಾಸ್ತಿ. ಒಳ್ಳೆಯ ಮಗುವೆ, ಕೆಟ್ಟ ಅಂತದ್ದು ನಾನು ಹೇಳುವುದಿಲ್ಲ. ಕೆಲವು ಸ್ನೇಹಿತರ ಸವಾಸಗಳು ಜಾಸ್ತಿ ಕಾಣಿಸ್ತಾ ಇದೆ. ಈಗ ನಡೀತಾ ಇರುವಂಥ ಶುಕ್ರ ದಶೆಯಲ್ಲಿ ವಿದ್ಯೆಗೆ ಆಸಕ್ತಿ ಕಡಿಮೆ ಇರುತ್ತೆ, ಆದರೆ ಎಜುಕೇಷನ್ ಬರುತ್ತೆ, ಚಿಂತೆ ಮಾಡೋದು ಬೇಡ. ಸ್ವಲ್ಪ ಈ ಶುಕ್ರನೊಟ್ಟಿಗೆ ರವಿ ನೀಚನಾಗಿ ಕೇತುಯುಕ್ತನಾದಾಗ ಇವರಿಗೆ ಇದೇ ಚಂದ್ರಭುಕ್ತಿ ಈಗ ನಡೀತಾ ಇರುವುದರಿಂದ ಇವರಿಗೆ ಒಮ್ಮೆ ಅನಿಸುತ್ತೆ ಎಜುಕೇಷನ್ ಸಾಕು, ನಾನು ಡಿಪ್ಲೊಮಾ ಮಾಡಿ ಏನಾದರೂ ಉದ್ಯೋಗವೇ ಪ್ರಧಾನ ಅಂತ ತಿಳ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳುವ ಭಾವನೆ ಬರುತ್ತೆ. ಅಥವಾ ಇಂಜಿನಿಯರಿಂಗ್ ಲೈನ್ ಹೋಗುವ ಗುಣಗಳು ಬರುತ್ತೆ. ಸ್ವಲ್ಪ ಮಾನಸಿಕವಾಗಿ ಹೀಗೆ ಫ್ಲಕ್ಚುಯೇಷನ್ ಗುಣಗಳು ಜಾಸ್ತಿಯಾಗಿ ಕಾಣಿಸುತ್ತೆ. ಅದರಿಂದಾಗಿ ಇವರಿಗೆ ಹೇಳಿ ಯಾವುದೇ ಚಂಚಲ ಚಿತ್ತ ಮನೋಗುಣಗಳು ಜೀವನದ ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅದು ಬಿಡುವುದಿಲ್ಲ. ಹಾಗಾಗಿ ಲಗ್ನಾಧಿಪತಿಯೇ ಬಾಧೆಯಾಗುತ್ತೆ. ಕುಂಭ ಲಗ್ನದಲ್ಲಿ ಯಾರು ಹುಟ್ಟಿದಾರೋ ಅವರ ಭವಿಷ್ಯತ್ತಿನಲ್ಲಿ ಅವರು ಚಿಂತೆ ಮಾಡ್ತಾರೆ, ಏನು ನಾನು ತೆಗೆದುಕೊಂಡ ನಿರ್ಧಾರದಿಂದ ನನಗೆ ಅಸಮಾಧಾನಗಳು ಉಂಟಾಯ್ತಲ್ಲ ಅಂಥೇಳಿ. ಹಾಗಾಗಿ ಇನ್ನೊಬ್ಬರನ್ನು ಬೊಟ್ಟು ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದ ಭವಿಷ್ಯತ್ ಕಾಲದಲ್ಲಿ ಬರುವಂತಹ ಚಿಂತೆಯನ್ನು ಈಗ ಮನವರಿಕೆ ಮಾಡಿಕೊಂಡು ಹೆಜ್ಜೆ ಇಟ್ಟಾಗ ಮಾತ್ರ ಉತ್ತಮವಾದ ಸ್ಥಾನಮಾನಗಳನ್ನು ಸಾಧಕನಾಗಬಹುದು. ಅದರಿಂದಾಗಿ ಈ ಯೋಗಗಳು, ಜಾತಕ ಚೆನ್ನಾಗಿಲ್ಲ ಅಂತ ಹೇಳುವುದಿಲ್ಲ, ಚೆನ್ನಾಗಿದೆ, ಫ್ಯೂಚರ್ ಇದೆ ಇವರಿಗೆ. ಎಜುಕೇಷನ್ ವಿದ್ಯಾಸ್ಥಾನದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ವಿದ್ಯೆಗಳು ಬ್ರೇಕ್ ಆಗಿ ಹೋಗುವ ಸಾಧ್ಯತೆ, ಅಥವಾ ಪರ್ಸೆಂಟೇಜ್ ಕಡಿಮೆ ಆಗುವ ಸಾಧ್ಯತೆ, ಅಥವಾ ಜಸ್ಟ್ ಪಾಸ್ ಆಗುವ ಸಾಧ್ಯತೆ, ಹೀಗೆಲ್ಲ ವ್ಯತ್ಯಾಸಗಳನ್ನು ಸೂಚಿಸುವ ಲಗ್ನ ಗ್ರಹಸ್ಥಿತಿಯ ಭಾವಫಲಗಳು. ಅದರಿಂದಾಗಿ ಶುಕ್ರದಶ ಚಂದ್ರಭುಕ್ತಿ ಆದ ಮೇಲೆ 2023 ಅಥವಾ 22ರಲ್ಲಿ ಇವರು ಯಾವುದಾದ್ರೂ ಡಿಪ್ಲೊಮೊ ಅಧ್ಯಯನ ಮಾಡುವ ಸಾಧ್ಯತೆಗಳುಂಟಾಗುತ್ತೆ. ಸಾಧ್ಯ ಇದ್ದರೆ ಇದನ್ನು ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಒಂದು ನಿಮಗೆ ಇಷ್ಟವಿದ್ದ ಗುರುಗಳಲ್ಲಿ ಜಾತಕವನ್ನು ಸರಿಯಾಗಿ ಪರಿಶೀಲನೆ ಮಾಡಿಸಿ. ಯಾಕೆಂತೇಳಿದರೆ ಇವರಿಗೆ ಕರ್ಕಾಟಕ ರಾಶಿಗೆ ಈಗ ತಾನೇ ನಾಡಿದ್ದು ನವೆಂಬರ್ ಇದೇ ತಿಂಗಳ 22ಕ್ಕೆ ಗುರುಬಲ ಕಡಿಮೆಯಾಗುತ್ತೆ. ಆವಾಗ ಇನ್ನೂ ಸಹ ಇಷ್ಟಾರ್ಥಗಳ ವ್ಯತಿರಿಕ್ತ ಫಲಗಳನ್ನು ಅನುಭವಿಸುವ ಸಾಧ್ಯತೆ ಇದೆ. ಆಶ್ಲೇಷ ನಕ್ಷತ್ರ, ಆದಿಶೇಷ ನಕ್ಷತ್ರ, ಅದು ಸ್ವಲ್ಪ ನಾಗದೇವರ ನಿರಂತರ ಪ್ರಾರ್ಥನೆ ಮಾಡಿಕೊಂಡು ಬರುವುದು ಒಳ್ಳೆಯದು. ಹಾಗೆ ನಿಮ್ಮ ಮನೆ ದೇವರ ದೈವಿಕ ಆರಾಧನೆಗಳನ್ನು ಮಾಡುವುದು ಇವನ ಹೆಸರಲ್ಲಿ ಒಳ್ಳೆಯದು. ಮುಂದೆ ಒಳ್ಳೆಯದಾಗುತ್ತೆ, ಪ್ರಯತ್ನ ಮಾಡಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ. ಧನ್ಯವಾದಗಳಮ್ಮ. ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ. ಬಹಳಷ್ಟು ಜನ ಪ್ರಯತ್ನ ಪಟ್ಟರು ಕೂಡ ಇವತ್ತು ಕರೆಯನ್ನು ಸಂಪರ್ಕ ಸಾಧಿಸೋದಕ್ಕೆ ಸಾಧ್ಯ ಆಗಿಲ್ಲ. ಚಿಂತೆ ಮಾಡಬೇಕಾಗಿಲ್ಲ, ಮುಂದಿನ ವಾರ ಮತ್ತೆ ಬರ್ತೇವೆ. ಆ ಸಂದರ್ಭದಲ್ಲಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು, ಅಥವಾ ನೇರವಾಗಿ ಗುರುಗಳನ್ನು ಭೇಟಿ ಮಾಡಿ ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೋದು. ಅದಕ್ಕಾಗಿ ಅವರ ವಿಳಾಸವನ್ನು ಇದೀಗ ತೋರಿಸ್ತೇವೆ. ನೇರವಾಗಿ ಭೇಟಿ ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ವಾಸ್ತು ತಜ್ಞರಾದಂತಹ ಜ್ಯೋತಿಷ ವಿದ್ವಾನ್ ಸಾಮ್ರಾಟ್ ಗುರುಜಿ ಉಮೇಶ್ ಆಚಾರ್ಯ ಅವರ ವಿಳಾಸ ಈ ರೀತಿದೆ. ಮಾತಾ ಕೃಪಾ, ಕಣ್ಣೂರು ಅಂಚೆ ಕಚೇರಿ ಎದುರು, ಕಣ್ಣೂರು, ಮಂಗಳೂರು. ಹೋಗುವುದಕ್ಕಿಂತ ಮೊದಲು 22 77 003 ಅದು ಸ್ಥಿರ ದೂರವಾಣಿ ಸಂಖ್ಯೆ, ಅಥವಾ ಸಂಚಾರಿ ದೂರವಾಣಿ ಸಂಖ್ಯೆ 9632381703, ಅಥವಾ 94498224443 94498224443 ಈ ಸಂಖ್ಯೆಗೆ ಕರೆ ಮಾಡಿ
ಯಾವಾಗ ಬರಬೇಕು, ಎಷ್ಟು ಸಮಯಕ್ಕೆ ಬರಬೇಕು ಎನ್ನುವುದನ್ನು ನಿಗದಿಪಡಿಸಿಕೊಂಡು ಅದು ಅಲ್ಲಿ ತೆರಳಿ ಅಂತ ಹೇಳುತ್ತಾ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರುವಂಥ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಸಮಸ್ತ ಬಂಧುಗಳ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು, ಭದ್ರಂ ಶುಭಂ ಮಂಗಲಂ.